ಈ ಒಂದು ಚಿಕನ್ ಬಿರಿಯಾನಿ ಮಸಾಲ ಪುಡಿ ಇದ್ರೆ ಸಾಕು, ನೆನೆದಾಗ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಬಾಯಿ ನೀರೂರಿಸುವಂತಹ ಚಿಕನ್ ಬಿರಿಯಾನಿನ ಸುಲಭವಾಗಿ ಮಾಡ್ಬೋದು. ಚಿಕನ್ ಬಿರಿಯಾನಿ ಅಂತಂದರೆ ತುಂಬ ಇಷ್ಟಪಡೋರು, ದಿನ ನಾವು ಚಿಕನ್ ಬಿರಿಯಾನಿನ ಮಾಡಿಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿರೋರು ಈ ಒಂದು ಚಿಕನ್ ಬಿರಿಯಾನಿ ಮಸಾಲ ಪುಡಿಯನ್ನು ಮಾಡಿಟ್ಕೊಂಡ್ರೆ ನೆನೆದಾಗ ಚಿಕನ್ ಬಿರಿಯಾನಿನ ಮಾಡ್ಬೋದು. ಇನ್ನೊಂದೇನು ಅಂತಂದರೆ ಈ ಚಿಕನ್ ಬಿರಿಯಾನಿ ಮಸಾಲ ಪುಡಿಯನ್ನು ಮಾಡಿಟ್ಕೊಂಡ್ರೆ ಚಿಕನ್ ಬಿರಿಯಾನಿ ಮಾಡುವಾಗ ಖಾರ ಪುಡಿ ಆಗಲಿ, ಅರಿಶಿನ ಪುಡಿ ಆಗಲಿ ಅಥವಾ ಗರಂ ಮಸಾಲ ಪುಡಿ ಆಗಲಿ ಯಾವುದನ್ನು ಹಾಕುವ ಅವಶ್ಯಕತೆ ಇಲ್ಲ. ತುಂಬಾ ಸಿಂಪಲಾಗಿ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಬಿರಿಯಾನಿನ ಮಾಡ್ಕೋಬೋದು. ರೆಸಿಪಿ ನೋಡಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, 1 kg ಚಿಕನ್ ಬಿರಿಯಾನಿಗೆ ಈ ಒಂದು ಬಿರಿಯಾನಿ ಮಸಾಲ ಪುಡಿ ಮಾಡಿಟ್ಕೊಂಡ್ರೆ ನಾವು ಬೇರೆ ಯಾವ ಮಸಾಲನ ಕೂಡ ಬಿರಿಯಾನಿ ಮಾಡುವಾಗ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬಾ ಸುಲಭವಾಗಿ ಬಿರಿಯಾನಿನ ಮಾಡ್ಬೋದು. ನೋಡಿ, ನಾವು ಮೊದಲು ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹುರಿದ್ಕೋಬೇಕು. 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಬಡೆಸೊಪ್ಪು ಅಥವಾ ಸೊಂಪು ಅಂತಾರಲ್ವ ಅದು, 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, 5 ಬ್ಯಾಡಗೆ ಮೆಣಸು, ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ, 5 ಖಾರ ಮೆಣಸು, ಗುಂಟೂರು ಮೆಣಸು, 2 ಪಲಾವ್ ಎಲೆ, 1 ಇದು ಜಾವಿತ್ರಿ ಅಥವಾ ಜಾಯಿಪತ್ರ ಅಂತ ಹೇಳ್ತಾರಲ್ವ ಅದು, 2 ಚಕ್ಕೆ, 10 ಏಲಕ್ಕಿ, 10 ಲವಂಗ, 1 ಜಾಯಿಕಾಯಿ, ಕಪ್ಪು ಏಲಕ್ಕಿ ಇದ್ರೆ 1-2 ಹಾಕೋಬಹುದು. ಎಲ್ಲದನ್ನ ಒಟ್ಟಿಗೆ ಹಾಕೊಂಡು ನಾವು ನೀಟಾಗಿ ಹುರಿದ್ಕೋಬಹುದು. ಈ ಮಸಾಲದು ಸ್ವಲ್ಪ ಅರೋಮಾ ಬರೋ ತನಕ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಾವು ಈ ಇಂಗ್ರೀಡಿಯೆಂಟ್ಸ್ ಅನ್ನ ಹುರಿದ್ಕೋಬಹುದು. ನೀವು ಇಂಗ್ರೀಡಿಯೆಂಟ್ಸ್ ಅನ್ನ ಸಪ್ರೇಟ್ ಆಗಿ ಬೇಕಾದರೂ ಹುರಿದ್ಕೋಬಹುದು. ಈ ಒಂದು ಮಸಾಲ ಪುಡಿ ಮಾಡಿಟ್ರೆ ನಾವು ಬೇರೆ ಯಾವುದು ಖಾರ ಪುಡಿ ಆಗಲಿ, ಗರಂ ಮಸಾಲ ಪುಡಿ ಆಗಲಿ, ಅರಿಶಿನ ಪುಡಿ ಆಗಲಿ ಯಾವುದು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬಾ ಸುಲಭವಾಗಿ ಬಿರಿಯಾನಿನ ಮಾಡ್ಬೋದು. ಸಾಕಿಷ್ಟು ಚೆನ್ನಾಗಿ ಹುರಿದಾಗಿದೆ. ಸ್ವಲ್ಪ ಇದು ತಣ್ಣಗಾಗಲಿ. ಸ್ವಲ್ಪ ತಣ್ಣಗಾದ ನಂತರ ಈ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಒಂದು ಪುಡಿ ಮಾಡುವಂತಹ ಮಿಕ್ಸಿಗೆ ಹಾಕೊಳ್ಳಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಇದೇನು ಗೊತ್ತಾ, ಕೇಸರಿ ಅಥವಾ ಸ್ಯಾಫ್ರಾನ್ ಅಂತಾರಲ್ವಾ, ಇದು ಒರಿಜಿನಲ್ ಕೇಸರಿ, ಅದನ್ನ ಹಾಕೊಳ್ಳಿ. ಇದನ್ನ ಇವಾಗ ನೀಟಾಗಿ ಪುಡಿ ಮಾಡಿಕೊಂಡು ಬಿರಿಯಾನಿ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಬಿರಿಯಾನಿ ಮಸಾಲ ಪುಡಿ ರೆಡಿ ಆಗಿದೆ. 1 kg ಚಿಕನ್ ಬಿರಿಯಾನಿ ಮಾಡುವಷ್ಟು ಮಸಾಲ ಪುಡಿ ಇದೆ. ಇವಾಗ ಎಷ್ಟು ಘಮ ಅಂತ ಅಂತಿದೆ ಗೊತ್ತಾ ಈ ಬಿರಿಯಾನಿ ಮಸಾಲ ಪುಡಿ. ಮಾಡ್ತಾ ಇರೋದ್ರೆ ನಿಮಗೆ ಬಿರಿಯಾನಿದು ಫ್ಲೇವರ್ ಬರಲಿಕ್ಕೆ ಶುರುವಾಗುತ್ತೆ. ಇವಾಗ ನಾನು ಈ ಮಸಾಲ ಪುಡಿಯನ್ನು ಹಾಕ್ಕೊಂಡು ತುಂಬಾ ಕ್ವಿಕ್ಕಾಗಿ ಹೇಗೆ ಬಿರಿಯಾನಿನ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಅರ್ಧ kg ಚಿಕನ್ಗೆ ಈ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಇದರ ಅರ್ಧದಷ್ಟು ಪುಡಿಯನ್ನು ಹಾಕೊತಾ ಇದ್ದೀನಿ. ಅಂದರೆ ಒಂದು ಅಂದಾಜಿಗೆ 4 ಟೇಬಲ್ ಸ್ಪೂನಷ್ಟು ಪುಡಿಯನ್ನು ಹಾಕೊತಾ ಇದ್ದೀನಿ. ನಾನು ಈ ಚಿಕನ್ ಬಿರಿಯಾನಿನ ಕುಕ್ಕರಲ್ಲಿ ತುಂಬಾ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಕುಕ್ಕರ್ ಸ್ವಲ್ಪ ಕಾದ ನಂತರ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ. ಅದಾದ ನಂತರ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಇದು ಮನೆಯಲ್ಲೇ ಮಾಡಿರುವಂತಹ ಪ್ಯೂರ್ ಘೀ. ನೋಡಿ, ಇದಕ್ಕೆ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕೋದು ಬೇಡ, ನಾವು ಆಲ್ರೆಡಿ ಮಸಾಲಕ್ಕೆ ಹಾಕಿದ್ದೇವೆ. ಚಿಕ್ಕದೊಂದು ಪಲಾವ್ ಎಲೆ, 4 ಏಲಕ್ಕಿ, ಚಿಕ್ಕ ತುಂಡು ಚಕ್ಕೆ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿದರೆ ಸಾಕು. ಸ್ವಲ್ಪ ಕಾದ ನಂತರ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೊತಾ ಇದ್ದೀನಿ. ಮೀಡಿಯಂ ಸೈಜ್ 3 ಈರುಳ್ಳಿನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅರ್ಧ kg ಚಿಕನ್ದು ಬಿರಿಯಾನಿಗೆ. ನೋಡಿ, ಈರುಳ್ಳಿ ಕರೆಕ್ಟಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಆಗಬೇಕು. ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕೊಂಡಿದ್ದೇನೆ.
ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದ ನಂತರ ಒಂದು ಅರ್ಧ ಕಪ್ಪಷ್ಟು ಮೊಸರು, ಒಂದು 3/4 ಟೇಬಲ್ ಸ್ಪೂನಷ್ಟು ಉಪ್ಪು, ಚಿಕ್ಕದಾಗಿ ಇರುವಂಥ ಒಂದು ನಿಂಬೆನ ಹಿಂಡ್ಕೊಳ್ಳಿ. ನಾನು ಎಲ್ಲದನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಕೆಲವರು ಏನು ಮಾಡ್ತಾರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸಪ್ರೇಟಾಗಿ ಹಾಕೊತಾರೆ. ಆ ಥರ ಏನೂ ಬೇಕಾಗಿಲ್ಲ. ನಾವು ಒಟ್ಟಿಗೆ ಎಲ್ಲದನ್ನು ಹಾಕೊಂಡ್ಬಿಟ್ಟು ನಿಧಾನಕ್ಕೆ ಇದನ್ನ ಫ್ರೈ ಮಾಡ್ಕೋಬೇಕು, ಕಮ್ಮಿ ಉರಿ ಇಟ್ಬಿಟ್ಟು. ಇವಾಗ ನೋಡಿ, ನಾನು ಇದಕ್ಕೆ ರೆಡಿ ಮಾಡಿಟ್ಟಿರುವಂತಹ ಬಿರಿಯಾನಿ ಮಸಾಲ ಪುಡಿ 4 ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ. ನಾನು 1 kgಗೆ ಮಾಡಿರೋದು, ಬಟ್ ಬಿರಿಯಾನಿ ಮಾಡ್ತಾ ಇರೋದು ಅರ್ಧ kgದು, ಆದ್ದರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮತ್ತೆ ನೀವು ಗರಂ ಮಸಾಲ ಪುಡಿ, ಅರಶಿನ ಪುಡಿ ಯಾವುದು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಬಿರಿಯಾನಿ ಮಸಾಲ ಹಾಕಿ ಒಂದು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವಿವಾಗ ಚಿಕನನ್ನು ಹಾಕೊಳ್ಳೋಣ. ಬಟ್ ಉರಿ ಮಾತ್ರ ಕಮ್ಮಿಯಲ್ಲಿ ಇಟ್ಕೊಳ್ಳಿ. ಅರ್ಧ kgಷ್ಟು ಚಿಕನನ್ನು ಹಾಕಿಬಿಟ್ಟು ಈ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ಈ ಕುಕ್ಕರನ್ನು ಲಿಡ್ಡನ್ನು ಉಲ್ಟಾ ಮುಚ್ಕೊಳ್ಳಿ. ಯಾಕಂತಂದರೆ ಚಿಕನ್ ಒಂದು ಸ್ವಲ್ಪ ಬೇಯಬೇಕು. ಉರಿಯನ್ನು ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ಬಿಟ್ಬಿಡಿ. ನೋಡಿ, ಇವಾಗ ರೈಸ್ ಇದು ಹೇಳ್ಬಿಡ್ತೇನೆ. ಚಿಕನ್ ಬೇಯ್ತಾ ಇದೆ. ಬಾಸ್ಮತಿ ರೈಸ್ ದೊಡ್ಡ ಲೋಟದಲ್ಲಿ 1.5 ಲೋಟ ಅಷ್ಟು, ಅಂದರೆ 1/4ರಿಂದ 300 ಗ್ರಾಮ್ ಅಷ್ಟು ಇರ್ಬೋದು. ಅಷ್ಟು ತಗೊಂಡು ರೈಸನ್ನು ನಾವು ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ 20 ನಿಮಿಷ ನೆನೆ ಹಾಕಿಡ್ಬೇಕು. ಯಾಕಂತಂದರೆ ರೈಸ್ ಸಾಫ್ಟ್ ಆದ್ರೇ ಬಿರಿಯಾನಿ ಚೆನ್ನಾಗಿ ಬರೋದು. ಒಂದು 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚಿಕನನ್ನು ಬೇಯಿಸ್ಕೊಂಡಿದ್ದೇನೆ. ಅಟ್ಲೀಸ್ಟ್ ಚಿಕನ್ ಒಂದು 70% ಆದರೂ ಬೆಂದಿರಬೇಕು ನಾವು ರೈಸ್ ಹಾಕೋಕ್ಕಿಂತ ಮುಂಚೆ. ನೋಡಿ, ಸೂಪರ್ ಆಗಿರುವಂತಹ ಚಿಕನ್ ಬಿರಿಯಾನಿದು ಮಸಾಲ ಚಿಕನ್ ಜೊತೆ ರೆಡಿಯಾಗಿದೆ. ಇವಾಗ ನಾವು ರೈಸ್ ಹಾಕಿ ಇದನ್ನ ಕುಕ್ ಮಾಡೋದಷ್ಟೇ ಬಾಕಿ. ಇವಾಗ ನಾನು ನೆನೆ ಹಾಕಿ ತೊಳೆದಿರುವಂಥ ಬಾಸ್ಮತಿ ರೈಸನ್ನು ಹಾಕೊತಾ ಇದ್ದೀನಿ. ನೀಟಾಗಿ ಒಂದ್ಸರಿ ರೈಸನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲ ಜೊತೆ. ನೋಡಿ, ಇದು ನಾನು ಬಿರಿಯಾನಿ ಮಾಡುವಂಥ ಸಿಂಪಲ್ ಮೆಥಡನ್ನು ಹೇಳ್ತಾ ಇದ್ದೀನಿ. ನಾವು ದಮ್ ಬಿರಿಯಾನಿ ಮಾಡೋದಿದ್ರೆ ರೈಸನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಚಿಕನ್ ಮಸಾಲ ರೆಡಿ ಮಾಡಿಬಿಟ್ಟು ಅದಾದ ನಂತರ ರೈಸ್ ಮತ್ತು ಮಸಾಲ ಮಿಕ್ಸ್ ಮಾಡಿನೂ ಮಾಡ್ಬೋದು. ಇದು ಸಿಂಪ್ಲೆಸ್ಟ್ ಮೆಥಡ್. 1.5 ಲೋಟ ಬಾಸ್ಮತಿ ರೈಸಿಗೆ ನಾವು 2 ಲೋಟದಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾರ್ಮಲ್ ರೈಸ್ ಆದರೆ ನೀವು 1 ಲೋಟಕ್ಕೆ 2 ಲೋಟದಷ್ಟು ನೀರನ್ನು ಹಾಕ್ಬೋದು. ಬಾಸ್ಮತಿ ರೈಸಿಗೆ ನೀರು ಸ್ವಲ್ಪ ಕಮ್ಮಿ. ಕೊನೆಗೆ ನೀವು ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದ ನಂತರ ಪುದೀನ ಸೊಪ್ಪನ್ನು ಹಾಕಿಬಿಟ್ಟು ಗಾರ್ನಿಷ್ ಮಾಡ್ಕೋಬೋದು. ಮೇಲ್ಗಡೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕೊಳ್ಳಿ. ಸಖತ್ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೊಂಡ್ರೆ. ನೋಡಿ, ನೀವು ಇವಾಗಲೇ ಉಪ್ಪು, ಖಾರ, ಹುಳಿ ಏನು ಬೇಕಿದ್ರೂ ಅಡ್ಜಸ್ಟ್ ಮಾಡ್ಕೋಬೇಕು. ಲಿಡ್ ಕ್ಲೋಸ್ ಆದ ನಂತರ ಬಿರಿಯಾನಿ ರೆಡಿ ಆದ ನಂತರ ನಾವೇನು ಮಾಡೋಕ್ಕಾಗಲ್ಲ. ಒಂದ್ಸರಿ ನೀವು ಟೇಸ್ಟನ್ನು ಚೆಕ್ ಮಾಡಿಕೊಂಡು ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟೇ, ಲಿಡ್ಡನ್ನು ಕ್ಲೋಸ್ ಮಾಡಿಬಿಡೋಣ. ಇವಾಗ 2 ವಿಷಲ್ ಆಗಬೇಕು. ಇದು 2 ವಿಷಲ್ಗೆ ಚೆನ್ನಾಗಿ ರೈಸ್ ಬೆಂದಿರುತ್ತೆ, ಚಿಕನ್ ಕೂಡ ನೀಟಾಗಿ ಬೆಂದಿರುತ್ತೆ. ಎರಡು ವಿಷಲ್ ಆಗಿದೆ, ಇಷ್ಟು ಸಾಕು. ಸ್ಟವನ್ನು ಬಂದ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿ, ತಣ್ಣಗಾಗಿದೆ. ಸೂಪರ್ ಆಗಿರುವಂತಹ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ, ತುಂಬಾ ಸುಲಭವಾಗಿರುವಂಥ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ನೀವು ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಕೊಂಡಿರಿ. ಆವಾಗ ನೀಟಾಗಿ ಮಸಾಲ ಎಲ್ಲ ಎಳ್ಕೊಂಡಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ನೋಡಿದ್ರಲ್ವಾ, ಈ ಒಂದು ಚಿಕನ್ ಬಿರಿಯಾನಿ ಮಸಾಲ ಪುಡಿಯಿಂದ ಎಷ್ಟು ಸುಲಭವಾಗಿ ಚಿಕನ್ ಬಿರಿಯಾನಿನ ಮಾಡ್ಕೊಂಡ್ವಿ ಅಂತ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಒಂದ್ಸರಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ಈಸಿಯಾಗಿ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.